ದಸರಾ ಹಬ್ಬದ ಶುಭಾಶಯಗಳು. ಕಾಂತಾರ ಅನ್ನೋ ಫಿಲ್ಮ್ ಬಗ್ಗೆ ರಿಷಬ್ ಸರ್ ಹಾಗೂ ಗುರು ಅವರು ಹಾಗೆ ಪ್ರಕಾಶ್ ಅಣ್ಣ ಫಸ್ಟಿಗೆ ಹೇಳಿದರು. ನಾನು ಅದರಲ್ಲಿ ತುಂಬ ಯೋಚನೆ ಮಾಡಿದೆ, ಏನು ಮಾಡೋದಂತ ನೋಡುವಾಗ ನಮ್ಮ ದೇವರ ಆದಂಥ ಪದ್ಧತಿಗಳುಂಟು. ಹಾಗೆ ನಾವು ಸಹ ನೋಡಿದ್ದೇವೆ ದೈವದ ವಿಚಾರದಲ್ಲಿ ಎಲ್ಲ ತುಂಬ ಕಮೆಂಟ್ಗಳುಂಟು, ಅಂದರೆ ಬೇಡದ್ದು ಮಾಡ್ತಾರೆ ಅಂತ. ಇದರಲ್ಲಿ ಈ ಕಥೆಗಳನ್ನು ರಿಷಬ್ ಸರ್, ಪ್ರಕಾಶ್ ಅಣ್ಣ ಮತ್ತು ಗುರು ಅವರು ಇದರ ವಿಷಯಗಳು ಹೇಳಿದರು. ಅಂದರೆ ನಮಗೆ ತುಂಬ ಒಂದು ಎಂಥ ನಮ್ಮ ಆತ್ಮಕ್ಕೆ ಮುಟ್ಟುವಾಗೆ ಆ ಒಂದು ಕತೆ, ದೈವದ ಒಂದು ವಿಚಾರ, ಇದೊಂದು ದೊಡ್ಡ ಮಟ್ಟದಲ್ಲಿ ಬರಬೇಕಂತ ಒಂದು ವಿಚಾರ ಆಗ್ಬೇಕಂತ ವಿಚಾರ ನಾವು ಮಾಡಿದ್ದಲ್ಲ ಕೆಲಸ. ಒಂದು ದೈವದ್ದು ಒಳ್ಳೆಯ ಕೆಲಸ ಅಂದರೆ ಅದರಲ್ಲಿ ಬೇಡದ್ದು ಏನು ವಿಚಾರಗಳಿರಲಿಲ್ಲ ಈ ಕಥೆಯಲ್ಲಿ. ಈಗ ಸಹ ಆ ಫಿಲ್ಮಲ್ಲಿ ಸಹ ಆ ಥರ ಬರಲಿಲ್ಲ. ಒಂದು ಒಳ್ಳೆಯ ಒಂದು ದೈವದ ಬಗ್ಗೆ ಎಲ್ಲರಿಗೆ, ಸಮಾಜಕ್ಕೆ ಹಾಗೂ ಇಡೀ ಲೋಕಕ್ಕೆ ಒಳ್ಳೆಯ ಚಿಂತನೆ ಕೊಡಬೇಕಂತ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ರಿಷಬ್ ಶೆಟ್ಟರ್ ಆ ಕಥೆಯನ್ನು ಅವರು ಬರ್ತದಲ್ಲ, ನಾನು ಇಷ್ಟೇ ಹೇಳ್ತೇನೆ, ಆ ದೈವ ಇವರ ಹತ್ರ ಆ ವಿಚಾರವನ್ನು ಮಾಡಿಸಿದಂತ ಹೇಳ್ಬೋದು ಅಷ್ಟೇ. ಯಾಕೆಂದ್ರೆ ಇದೊಂದು ಎಷ್ಟು ಇಡೀ ಇವರ ಟೀಮ್ ಅವರು ಎಷ್ಟೊಂದು ಶ್ರದ್ಧಾಭಕ್ತಿಯಿಂದ ಮಾಡಿದ್ದಾರೆ ಅಂದರೆ ಅದು ನಮ್ಮ ಟೀಮ್ ಅವರಿಗೆ ಮತ್ತು ಪ್ರಕಾಶ್ ನನಗೆ ತುಂಬ ಸಪೋರ್ಟ್ ಆಗಿ ನಿಂತವರು ನಮ್ಮ ಪ್ರಕಾಶ್ ಇದ್ದಾರೆ. ಅವರೆಲ್ಲ ನಾವು ಕೂತ್ಕೊಂಡು ನೋಡುದು, ನಮ್ಮ ಈ ವಿಚಾರಗಳು ಗೊತ್ತಿಲ್ಲದಂತ ಗೊತ್ತಿರ್ಬೋದು, ಇವು ವಿಚಾರಗಳನ್ನು ನೋಡಿರ್ಬೋದು ಇವರು ದೇವಾರಾಧನೆ, ಆದರೆ ಅದರ ಹತ್ತಿರ ಬಂದು ಕೂತ್ಕೊಂಡು ಇಷ್ಟವಾಗಿ ನೋಡಿರ್ತಿರಲಿಲ್ಲ ರಿಷಬ್ ಸರ್. ಆದರೆ ಅದೊಂದು ಎಷ್ಟು ಭಯಭಕ್ತಿಯಿಂದ ಒಂದು ಆ ಫಿಲ್ಮ್ ಅನ್ನು ಮಾಡಿದ್ದಾರೆ ಅಂದರೆ, ಮಧುಮಾಂಸ ಮತ್ತು ಅಲ್ಲಿ ಏನು ಒಂದು ಚಪ್ಪಲ್ ಹಾಕಿ ಹೋಗ್ಲಿಕ್ಕಿಲ್ಲ, ಅದೊಂದು ಸೆಟ್ ಹಾಕಿದಷ್ಟೇ, ದೈವದ್ದು ಯಾವುದು ಸಾನ್ನಿಧ್ಯ ಇರಲಿಲ್ಲ ಅಲ್ಲಿ. ಆದರೆ ಆ ಇಡೀ ಸುತ್ತಮುತ್ತ ಒಂದು ನಾಗ ಸಾನ್ನಿಧ್ಯ ಮತ್ತು ಬಬ್ಬರಿನ ಸಾನ್ನಿಧ್ಯ ಮತ್ತು ದೈವಗಳ ಸಾನ್ನಿಧ್ಯಗಳು ಆ ಸುತ್ತಮುತ್ತ ಒಂದು ಪಾಸಿಟಿವ್ ಶಕ್ತಿಗಳಿತ್ತು. ಮತ್ತು ನಮ್ಮದಿಂದ ಏನು ವಿಚಾರಗಳಾಗಿದೆ ಇದರಲ್ಲಿ ಎಲ್ಲ ದೈವ ಇಚ್ಛೆ ಅಷ್ಟೇ. ನಾವು ಹೇಳುದು ಇದು ಇಷ್ಟೊಂದು ಆಗ್ಬೇಕಂದ್ರೆ ದೈವಗಳೇ ಇಲ್ಲಿ ತನಕ ಮತ್ತು ರಿಷಬ್ ಸರ್ ಒಂದು ಹಾರ್ಡ್ ವರ್ಕ್ ಮತ್ತು ಅವರ ಟೀಮ್ ಎಲ್ಲರೂ, ಪ್ರಕಾಶ್ ಅಣ್ಣ, ಗುರು ಅವರು ಮತ್ತು ಧರಣಿ ಅವರು ಮತ್ತು ತುಂಬ ಸ್ವರಾಜ್ ಶೆಟ್ಟರ್ ಇವರು ಈಗ ನೋಡ್ಲಿಕ್ಕೆ ನಾನು ಕೂತಿರ್ತೇನೆ ಈಗ. ಮತ್ತು ರಿಷಬ್ ಸರ್ ನೋಡುವಾಗ ನಮ್ಮನ್ನ ಇದರಲ್ಲಿ ನೋಡಿದಾಗೆ ಆಗ್ತಿರ್ತದೆ ನನಗೆ. ರಿಷಬ್ ಸರ್, ಸ್ವರಾಜ್ ಸರ್, ನಾನು ಫೋನ್ ಮಾಡಿ ಹೇಳಿದೆ, ಅಲ್ಲಿ ನಮ್ಮ ಒಂದು ಇದು ಬರ್ತಾ ಉಂಟು, ನಾನು ನಿಜ ಜೀವನದಲ್ಲಿ ಹೇಗೆ ಇರ್ತೇನೆ ಆ ಥರ ಒಂದು ಕಾಣ್ತಿರ್ತಾರೆ ಅಲ್ಲಿ. ಮತ್ತು ಎಲ್ಲರಿಗೂ ಇದರಲ್ಲಿ ತುಂಬ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಲೈಟ್ ಅವರ್ ಆಗಿರ್ಬೋದು ಮತ್ತು ಧರಣಿ ಮತ್ತು ದೊಡ್ಡ ಒಂದು ಎಂತ ಹೇಳುದು, ಅವರಿಗೆ ಹೊಂಬಾಳೆ ಪ್ರೊಟೆಕ್ಷನ್ ಅವರು ಎಷ್ಟೊಂದು ನೀಟಾಗಿ ಮಾಡಿದ್ದಾರೆ. ಒಂದೊಂದು ವಿಚಾರ ನಮ್ಮ ಅದಿಲ್ಲ ಇದು ಹೇಳಿದ್ರು, ನಾವು ತರ್ತೇವೆ ಸರ್ ಹೇಳಿದೆ, ತರಿಸಿ ಎಲ್ಲವನ್ನು ತರಿಸಿ ಅಲ್ಲಿ ನಮಗೆ ಕೊಡ್ತಿದ್ರು. ಅವರಿಗೆ ಒಂದು ದೊಡ್ಡ ಧನ್ಯವಾದ. ಯಾಕಂದ್ರೆ ನಮಗೆ ಈ ಫಿಲ್ಮ್ ಬಗ್ಗೆ ನಮಗೆ ಅಷ್ಟೊಂದು ವಿಚಾರಗಳಿಲ್ಲ, ಆದ್ರೆ ಒಂದು ಎಷ್ಟು ನಮಗೆ ಒಂದು ಗೌರವ ಕೊಟ್ಟು ಎಲ್ಲ ಟೀಮ್ಗೆ ಮತ್ತು ಪ್ರಮೋದ್ ಸರ್ ಅವರಿಗೆ ಎಲ್ಲ ಮತ್ತು ಅಚ್ಚು ಸರ್, ಕಿಶೋರ್ ಅವರೆಲ್ಲ ಈ ದೈವಾರಾಧನೆ ಬಗ್ಗೆ ಅಷ್ಟು ಗೊತ್ತುಂಟ ಗೊತ್ತಿಲ್ಲ, ಆದರೆ ಅಲ್ಲಿ ಒಂದು ಆ ದೈವವೇ ಇವರನ್ನು ಆ ಥರ ಎಲ್ಲ ಕೆಲಸವನ್ನು ಮಾಡಿಸ್ತಿತ್ತು. ಒಂದು ಭಯಭಕ್ತಿಯಿಂದ ಮಾಡಿದರೆ ಅದರಿಂದ ಸಂತೋಷ ಉಂಟು ನಮಗೆ. ಇದೊಂದು ಫಿಲ್ಮ್, ಕಾಂತಾರ ಫಿಲ್ಮ್ ಬಗ್ಗೆ ತುಂಬಾ ಸಂತೋಷ ಉಂಟು ನನಗೆ. ಈಗ ಪ್ರೆಸ್ ಮೀಟ್ ಅಂತ ಗೊತ್ತಿರಲಿಲ್ಲ, ನಾನು ಕೂತ್ಕೊಳ್ಳಿಕ್ಕೆ ಇರಲಿಲ್ಲ, ರಿಷಬ್ ಸರ್ ಹೇಳಿದರು, ಆದರೆ ನನಗೆ ಮಾತಾಡೋ ವಿಚಾರ ಅಷ್ಟು ಗೊತ್ತಿಲ್ಲ. ಇಲ್ಲಿ ಸಡನ್ ಬರುವಾಗ ಹೇಳಿದರು, ನಿಮ್ಮನ್ನು ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಮಾಧಾನ ಇಲ್ಲ ಅಂತ. ಇದು ಸಹ ದೈವ ಇಚ್ಛೆ ಅಂತ ಹೇಳುದು ನಾನು ಅಷ್ಟೇ. ಮತ್ತು ಹೋಗುಗಳ ಎಲ್ಲ ದೈವಕ್ಕೆ ಬಿಟ್ಟದ್ದು. ಮತ್ತು ಎಲ್ಲರಿಗೆ ಶುಭವಾಗಲಿ, ಇನ್ನೂ ಎಲ್ಲರಿಗೂ ಈ ಟೀಮ್ ಅವರಿಗೆ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.